ತುರಿಕೆ, ಉರಿ ಮತ್ತು ಹೊಟ್ಟೆಟ್ಟಾಗಿ ಉದುರದಿದೆಯಾ? ಜೊತೆಗೆ ಕೀಲು ನೋವು ಇದೆಯಾ? ಇದು ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿರಬಹುದು. ಈ ವಾರ ಒಬ್ಬ ಪೇಷಂಟ್ ಕೇಳಿದ್ರು, ಡಾಕ್ಟ್ರೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂದ್ರೇನು? ನಾನು ಡಾಕ್ಟರ್ ನಿಖಿಲ್, ರುಮಟಾಲಜಿಸ್ಟ್. ಇದು ಒಂದು ಇನ್ಫ್ಲಮೇಟರಿ ಆರ್ಥರೈಟಿಸ್, ಅಂದರೆ ಕೀಲುಗಳಲ್ಲಿ ನೋವು, ಊತ ಮತ್ತು ಬಿಗಿತ ಉಂಟಾಗುತ್ತದೆ. ಇದು ಸಾಮಾನ್ಯವಾಗಿ ಸೋರಿಯಾಸಿಸ್ ಜೊತೆ ಸಂಬಂಧಿತವಾಗಿರುತ್ತದೆ ಮತ್ತು ಚರ್ಮ, ಉಗುರುಗಳು ಮತ್ತು ಕೀಲುಗಳನ್ನು ಪರಿಣಾಮಗೊಳಿಸುತ್ತದೆ. ಮುಖ್ಯವಾದ ವಿಷಯ, ಸಮಯದಲ್ಲಿ ಚಿಕಿತ್ಸೆ ಬಹಳ ಮುಖ್ಯ. ಯಾಕಂದ್ರೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ತಗೊಂಡರೆ ನೋವು ಕಡಿಮೆಯಾಗುತ್ತದೆ, ಕೀಲು ಹಾನಿ ಮತ್ತು ಅಂಗವೈಕಲ್ಯತೆಯನ್ನು ತಡೆಯಬಹುದು ಮತ್ತು ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸಬಹುದು. ನಿಮಗೆ ಸೋರಿಯಾಸಿಸ್ ಜೊತೆ ಕೀಲು ನೋವು, ಊತ ಅಥವಾ ಬೆಳಗ್ಗೆ ಬಿಗಿತ ಇದ್ದರೆ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ರುಮಟಾಲಜಿಸ್ಟ್ ಅನ್ನು ಸಂಪರ್ಕಿಸಿ. ಇನ್ನಷ್ಟು ಆರೋಗ್ಯ ಮಾಹಿತಿಗಾಗಿ ಫಾಲೋ ಮಾಡಿ.